ಹೀಗಾಗಿ ಸತತ 10 ವರ್ಷಗಳಿಂದ ಸೌಹಾರ್ದ ಮೊಂಟೆ ಪದವಿನ ನಾಗರಿಕರನ್ನು ಜೊತೆಗೂಡಿಸಿಕೊಂಡು ಸತತವಾದ ಪ್ರಬಲ ಹೋರಾಟಗಳಿಂದ ಈ ನಾಡಿಗೆ ಇವತ್ತು ಎಲ್ಲರ ಶ್ರಮದಿಂದ ಈ ನಾಡಿಗೆ ಒಂದು ಸರ್ಕಾರಿ ಬಸ್ಸನ್ನು ತರಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಇದಕ್ಕೆ ಶ್ರಮಿಸಿದ ಈ ಮೊಂಟೆ ಪದವಿನ ಸರ್ವ ನಾಗರಿಕರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ 2012ರಿಂದ ಸತತವಾದ ಚಳುವಳಿ ಹೋರಾಟಗಳನ್ನು ಮಾಡುತ್ತಾ, ಹಕ್ಕೊತ್ತಾಯ ಸಮಾವೇಶಗಳನ್ನು ಮಾಡುತ್ತಾ, ಆರ್ಟಿಒಗೆ ಘರಾವುಗಳನ್ನು ಮಾಡುತ್ತಾ ನಿರಂತರವಾಗಿ ಒಂದು 2 ತಿಂಗಳಿಂದ ಈಗ ನಿರಂತರವಾದ ಹೋರಾಟದಿಂದ DC, RTO ಅಧಿಕಾರಿ, MLA ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ನಾವು ಸಂಪರ್ಕಿಸಿ, ಪ್ರಾಧಿಕಾರ ಅಧಿಕಾರಿಗಳ ಉಸ್ತುವಾರಿ ಸಚಿವರನ್ನು ಕೂಡ ಸಂಪರ್ಕಿಸಿ ನಮ್ಮ ನಿರಂತರವಾದ ಹೋರಾಟದಿಂದ ಸರ್ಕಾರಿ ಬಸ್ಸು ಇವತ್ತು ಮೊಂಟೆ ಪದವಿಗೆ ಬಂದಿದೆ. ಇದಕ್ಕೆ ಅವಿರತವಾಗಿ ನಮ್ಮ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದ ಪ್ರತಿಯೊಬ್ಬ ಸೌಹಾರ್ದ ನಾಗರಿಕರಿಗೆ ವಿಶೇಷವಾದ ಅಭಿನಂದನೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಹೋರಾಟದಲ್ಲಿ ನಮ್ಮ ಜೊತೆ ಸತತವಾಗಿ ನಮಗೆ ಸಹಕಾರವನ್ನು ಮಾಡುತ್ತಾ ಬಂದಂತಹ, ನಾವು ಎಳೆ ಪ್ರಾಯದಲ್ಲಿ 2012ರಲ್ಲಿ ಸ್ಕೂಲ್ ಕಲಿಯುತ್ತಿರುವಂತಹ ಸಂದರ್ಭದಲ್ಲೂ ನಮ್ಮ ಜೊತೆ ನಿಂತು ಬೆನ್ನೆಲುಬಾಗಿ ನಿಂತು ಈ ಸರ್ಕಾರಿ ಬಸ್ ಇಲ್ಲಿಗೆ ಬರಲೇಬೇಕು ಎಂಬ ಹಠವನ್ನು ಹಿಡಿದು ನಮಗೆ ಸಹಕರಿಸಿದ ಪ್ರತಿಯೊಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಈ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ನಾಲೆಜ್ ವಿಲೇಜ್ ಇದರ ಮುಖ್ಯಸ್ಥರಾದ ಅಜೀಜ್ ರವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಆಲಿಕುಂಜಿ ಮೋಂಟುಗೋಳಿ ನಮ್ಮ ನಿರಂತರವಾದಂತಹ ಸಹಕಾರವನ್ನು ಮಾಡ್ತಾ ಬಂದವರು, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಳಾಯಿ ಕುಂಚ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸಿದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯರಾದ ಶಾಕೀರ್ ಹಾಗೂ ಆಸಿಫು, ಅದೇ ರೀತಿಯಲ್ಲಿ ನಮ್ಮ ಹೋರಾಟ ಸಮಿತಿ ಸದಸ್ಯರು ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸಂಶುದ್ದೀನ್ ಯುಟಿ ಅವರನ್ನು ಕೂಡ ಸ್ಮರಿಸ್ತಾ ಇದ್ದೇನೆ. ರಫೀಕ್ ಮೊಂಟೆಪದವು, ರಿಮಿಯಾಜೆ, ಅದೇ ರೀತಿಯಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸರೋಜಿನಿ ಹಾಗೂ ಮಾಜಿ ಕಮಲಾರವರಿದ್ದಾರೆ ಪಂಚಾಯತ್ ಸದಸ್ಯರು, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಾಜರಿದ್ದಾರೆ. ಅದೇ ರೀತಿಯಲ್ಲಿ ಬಾಳೆಪುಣಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಮಗೆ ಎಲ್ಲ ರೀತಿಯಲ್ಲಿ ಮಾಹಿತಿಗಳನ್ನು, ಯಾವ ರೀತಿಯಲ್ಲಿ ಬಸ್ಸಿನ ಮುಖೇನ ಹೋದರೆ ನಮಗೆ ಬರ್ಬೋದು ಎಂಬ ಮಾಹಿತಿಯನ್ನು ಕೂಡ ನಿರಂತರವಾಗಿ ಒದಗಿಸಿದ ನಮ್ಮ ಹನೀಫ್ರವರು, ಬಾಳೆಪುಣಿ ಗ್ರಾಮ ಪಂಚಾಯತ್ ಸದಸ್ಯರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಸೌಹಾರ್ದ ನಾಗರಿಕರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ, ನಮಗೆ ಬೆನ್ನೆಲುಬಾಗಿ ನಿಂತ ಪ್ರತಿಯೊಬ್ಬರನ್ನು ಕೂಡ ಇನ್ನೊಮ್ಮೆ ಅಭಿನಂದಿಸುತ್ತಾ ಈ ಸಭೆಯನ್ನು ಒಂದೆರಡು ಮಾತುಗಳ ಮೂಲಕ ಅಜೀಜ್ ರವರು ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕಳೆದ 2 ತಿಂಗಳುಗಳಿಂದ ಅವಿರತ ಪರಿಶ್ರಮವನ್ನು ನಮ್ಮ ಊರಿನ ನಾಗರಿಕ ಹೋರಾಟ ಸಮಿತಿಯಿಂದ ಹಲವು ನಾಗರಿಕರು ಈ ಒಂದು ಹೋರಾಟಕ್ಕೆ ಶ್ರಮಿಸಿದ್ದಾರೆ. ಕಳೆದ 2 ತಿಂಗಳ ಮೊದಲು ನಾಗರಿಕ ಹೋರಾಟ ಸಮಿತಿಯು ಸನ್ಮಾನ್ಯ UT ಖಾದರ್ ಅವರನ್ನು ಸಂಪರ್ಕಿಸಿ ಮನವಿಯನ್ನು ಕೊಡಲಾಯಿತು. ತಕ್ಷಣವೇ UT ಖಾದರ್ ಅವರು ಸ್ಪಂದಿಸಿ KSRTC ಸಿಬ್ಬಂದಿಗಳಿಗೆ ಫೋನ್ ಮಾಡಿ ಇವಾಗಲೇ ನೀವು ಬಸ್ ಒದಗಿಸಬೇಕೆಂಬ ಭರವಸೆಯನ್ನು ಕೊಟ್ಟರು. ಇನ್ನೊಂದು 10 ದಿವಸದಲ್ಲಿ ಬರದಿದ್ದರೆ ಮತ್ತೊಮ್ಮೆ ನಮ್ಮನ್ನು ಭೇಟಿಯಾಗಿ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದೇ ದಿವಸ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ಕೂಡ ನಾವು ನಾಗರಿಕ ಹೋರಾಟ ಸಮಿತಿಯ ಪರವಾಗಿ ಭೇಟಿಯಾದೆವು. ಅಲ್ಲಿ ಕೂಡ DC ಆಫೀಸ್ನಲ್ಲಿ ಶ್ರೀನಿವಾಸ್ ಪೂಜಾರಿ ಅವರು ತಕ್ಷಣ ನಾವು ಮನವಿಯನ್ನು ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಆನ್ ದ ಸ್ಪಾಟಲ್ಲೇ ಅದನ್ನು ಶಿಫಾರಸು ಮಾಡಿದ್ರು. ಇಮಿಡಿಯೇಟ್ KSRTC TC ಅವರನ್ನು ಕರೆದು ಇವಾಗಲೇ ಇವರಿಗೆ ಬಸ್ ಒದಗಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅದೇ ವೇಳೆ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ಅದೇ ದಿನದ ನಾವು DC ರಾಜೇಂದ್ರ ಪ್ರಸಾದ್ ಅವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ DC ರಾಜೇಂದ್ರ ಪ್ರಸಾದ್ ಅವರು ನಾವು ಭೇಟಿಯಾದೆವು. ಭೇಟಿಯಾದ ತಕ್ಷಣ ಅವರು ಕೂಡ ಇನ್ನೊಂದು 10 ದಿನಗಳಲ್ಲಿ ನಿಮಗೆ ಬಸ್ಸನ್ನು ಒದಗಿಸಿಕೊಡ್ತೇವೆ, ಒಂದು ವೇಳೆ ಬಸ್ ನಿಮಗೆ ಸಿಗದಿದ್ದರೆ 10 ದಿವಸ ಬಿಟ್ಟು ಇನ್ನೊಮ್ಮೆ ನೀವು ಬರಬೇಕನ್ನೋ ಭರವಸೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ನಾವು 10 ದಿವಸ ಬಿಟ್ಟು ನಾವು DC ಆಫೀಸಿಗೆ ಹೋದವಾಗ ಅಲ್ಲಿ ಸ್ಟೇಟಸ್ ಚೆಕ್ ಮಾಡುವಾಗ ಎಲ್ಲ ಪ್ರೊಸೆಸಿಂಗಲ್ಲಿತ್ತು. ಅವರು ಯಾವ ರೀತಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಬಸ್ಸಿನ ಎಲ್ಲ ವಿಷಯಗಳು ಪ್ರೊಸೆಸಿಂಗ್ನಲ್ಲಿತ್ತು. ಮತ್ತು RT ಅಧಿಕಾರಿಗಳನ್ನು ಭೇಟಿಯಾದವು. 2 ಸಲ ನಾವು RT ಅಧಿಕಾರಿ ಭೇಟಿಯಾದವಾಗ ಅವರು ಕೂಡ ಎಲ್ಲ ಪ್ರೊಸೆಸಿಂಗಲ್ಲಿದೆ, ಇನ್ನು 2 ದಿವಸದಲ್ಲಿ 2 ವಾರದಲ್ಲಿ ಬರ್ಬೋದೆಂಬ ಭರವಸೆಯನ್ನು ಕೂಡ ಕೊಟ್ಟರು. ಅದೇ ರೀತಿಯಾಗಿ
ನಮ್ಮೆಲ್ಲರ ಹೋರಾಟದ ಪರವಾಗಿ ಇವತ್ತು ಮಂಟಪದ ಈ ಒಂದು ರಸ್ತೆಯಲ್ಲಿ ಸಂಚರಿಸುವಂತಹ ಒಂದು KSRTC ಬಸ್ಸು ಈ ನಮ್ಮ ನಾಡಿನ ಈ ರಸ್ತೆಯಲ್ಲಿ ಸಂಚರಿಸುವಂತಹ ವೃದ್ಧರಿರ್ಬೋದು, ರೋಗ ಪೀಡಿತರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರಿಗೂ ಸುಗಮವಾಗಿ ಸಂಚರಿಸುವಂತಹ ಒಂದು ವಾಹನವು ಸರ್ಕಾರದಿಂದ ನಮಗೆ ಲಭ್ಯವಾಗಿದೆ. ಇದಕ್ಕೆ ಸಹಕರಿಸಿದ ಎಲ್ಲ ಅಧಿಕಾರಿಗಳಿಗೂ, ನಮ್ಮ ಸರ್ಕಾರಿ ಸಿಬ್ಬಂದಿಗಳಿಗೂ ನಾವು ನಮ್ಮ ಈ ನಾಗರಿಕರ ಪರವಾಗಿ ನಾವು ಧನ್ಯವಾದವನ್ನು ಹೇಳ್ತೇವೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರಿ ಬಸ್ ಒಳ್ಳೆಯ ಸೇವೆಯನ್ನು ಈ ಜನರಿಗೆ ಕೊಡಬೇಕೆಂದು ಈ ಮೂಲಕ ನಾನು ವಿನಂತಿಸ್ತೇನೆ. ಅದೇ ರೀತಿಯಾಗಿ ಖಾಸಗಿ ಬಸ್ಸಿನವರು ಕೂಡ ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ಒಳ್ಳೆಯ ಸೇವೆಯನ್ನು ನೀಡ್ತಾರೆ. ಯಾವುದೇ ಖಾಸಗಿ ಬಸ್ಸನ್ನು ಇದರಲ್ಲಿ ನಿರಾಸೆ ಆಗುವ ಒಂದು ಇದಿಲ್ಲ. ಯಾಕೆಂದರೆ ಎಷ್ಟು ಬಸ್ಸು ಬರಲಿ ಅದಕ್ಕೆ ಇಲ್ಲಿ ಪ್ಯಾಸೆಂಜರ್ ರೆಡಿ ಇದ್ದಾರೆ, ಎಲ್ಲರೂ ಬಸ್ಸನ್ನು ಯೂಸ್ ಮಾಡ್ತಲೇ ಇದ್ದಾರೆ. ಆದರೆ ಖಾಸಗಿ ಬಸ್ನವರು ಕೂಡ ಈ ಮೊದಲು ಎಷ್ಟು ಒಳ್ಳೆಯ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಇನ್ನು ಸರ್ಕಾರಿ ಬಸ್ ಕೂಡ ಇಲ್ಲಿ ಒಳ್ಳೆಯ ಸೇವೆಯನ್ನು ಕೊಡ್ತಾರೆ ಭರವಸೆ ನಮಗಿದೆ. ಆದ್ದರಿಂದ ನಮ್ಮ ಊರಿನ ಎಲ್ಲ ನಾಗರಿಕರ ಪರವಾಗಿ ಎಲ್ಲ ಅಧಿಕಾರಿ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಗೆಳೆಯರೆ, ಒಂದು ಸೂಚನೆ, ಒಂದು ವಾರದ ನಂತರ ನಮಗೆ ಮಾಹಿತಿಯ ಪ್ರಕಾರ ಇನ್ನೂ ಕೂಡ 1-2 ಬಸ್ ಈ ಪ್ರದೇಶಕ್ಕೆ ಸರ್ಕಾರಿ ಬಸ್ ಬರುವ ಚಾನ್ಸಸ್ ಉಂಟು. ಎಲ್ಲ ಪ್ರೋಸೆಸ್ ಕೂಡ ಆಗಿದೆ ಅಂತ ನಮಗೊಂದು ಮಾಹಿತಿ ಉಂಟು. ಇನ್ಶಾಅಲ್ಲಾ ಬರಲಿ. ಎಲ್ಲರೂ ಕೂಡ ನಮ್ಮೊತ್ತಿಗೆ ಇನ್ನೂ ಕೂಡ ಈ ಚಳುವಳಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕೆ ಜೊತೆಗೆ ನಿಲ್ಲಬೇಕು ಅಂತ ವಿಶೇಷವಾಗಿ ನಿಮ್ಮಲ್ಲಿ ಹೇಳ್ತಾ ಇದ್ದೇವೆ. ಮಂಟಪದ ನಾಗರಿಕರ ಪರವಾಗಿ ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ, ಈ ಊರಿನ 8-10 ವರ್ಷದ ಹೋರಾಟದ ಫಲವಾಗಿದೆ. ಪ್ರಯತ್ನ ನಮ್ಮದು ಪ್ರತಿಫಲವಣದಂತಾಗಿ ಈ ನಮಗೆ ಸರ್ಕಾರಿ ಬಸ್ ವ್ಯವಸ್ಥೆಯಾಗಿದೆ. ಯಾವುದು ಕೂಡ ಹೋರಾಟ ಮಾಡುವಾಗ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿದೆ ಈ ಬಸ್ಸಿನ ನಮಗೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಹಾಗೆಯೇ ಇನ್ನು ಕೂಡ ಈ ವ್ಯಾಪ್ತಿಗೆ 2 ಬಸ್ಸು ಬಂದರೆ ಈ ನಾಗರಿಕರಿಗೆ, ನಮ್ಮ ಗ್ರಾಮಸ್ಥರಿಗೆ ಒಂದು ಸುಗಮವಾಗಿ ಆಗ್ತದೆ ಅಂತ ನನ್ನನ್ನು ಆರೈಕೆ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಕಳೆದ 10 ವರ್ಷಗಳಿಂದ ಸತತ ಹೋರಾಟದಿಂದ ನಮ್ಮ ನಾಗರಿಕರು ಈ ಬಸ್ಸಿನ ಏರ್ಪಾಡು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸಿ ನನ್ನ 1-2 ಮಾತುಗಳನ್ನು ಮುಗಿಸ್ತೇನೆ. ಏಕೆಂದರೆ ನಾನು 15 ವರ್ಷಕ್ಕೆ ಮೊದಲೇ ನಾನು ಫಸ್ಟ್ ಮಂಜನಾಡು ಪಂಚಾಯತಿಯಲ್ಲಿ ಮೆಂಬರ್ ಆಗುವಾಗಲೇ ಸರ್ಕಾರಿ ಬಸ್ಸನ್ನು ಸಂಚನ ಆಗಿತ್ತು, 2 ಬಸ್ಸು ಸಂಚನ ಆಗಿತ್ತು. ಅದನ್ನು ಹಾಕದೆ ನಾವು ಒದ್ದಾಡಿಕೊಂಡಿದ್ದೇವೆ. ಬಸ್ಸಲ್ಲಿ ಹೋಗುವಾಗ ತುಂಬ ಕಷ್ಟದಲ್ಲಿ ಹೋಗ್ತಾ ಇದ್ದೇವೆ. ಏಕೆಂದರೆ ಸರಿಯಾಗಿ ಸೀಟು ಸಿಗುವುದಿಲ್ಲ, ನಿಂತ್ಕೊಂಡು ನೇತಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಇನ್ನು ಈ ಸರ್ಕಾರಿ ಬಸ್ಸು ಬಂದರೆ ನಮಗೆ, ನಮ್ಮ ಮಹಿಳೆಯರಿಗೆ, ವೃದ್ಧರಿಗೆ, ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯದ್ದು ಒಂದು ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ವಂದನೆಗಳು. ಸುಮಾರು 10 ವರ್ಷಗಳಿಂದ ಸತತವಾದಂಥ ಹೋರಾಟವನ್ನು ಮಾಡಿಕೊಂಡಿದ್ದಂಥ ಈ ಸರ್ಕಾರಿ ಬಸ್ಸಿಗಾಗಿ ಇವತ್ತು ನಮಗೆ ಅದೊಂದು ಈಡೇರಿಕೆಯಾಗಿ ಸಿಕ್ಕಿದೆ. ಸಂತೋಷ ಪಡ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಅದೇ ರೀತಿಯಾಗಿ ದಾಖಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ RTO ಅಧಿಕಾರಿಗಳಿಗೂ, ಹೆಚ್ಚಿನದಾಗಿ ನಮ್ಮ ಈ ಊರಿನ ಸರ್ವ ಯುವಕರು ಹಾಗೂ ಪ್ರಾಯಸ್ಥರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮಗೆ 10 ವರ್ಷದ ಹೋರಾಟದ ಫಲ ಇವತ್ತು ನಮಗೆ ಸಿಗ್ತಾ ಇದೆ. ಮಾತ್ರವಲ್ಲ, ಇದರ ಸದುಪಯೋಗವನ್ನು ಈ ನಾಡಿನ ಸರ್ವ ನಾಗರಿಕರು ಪಡ್ಕೊಳ್ಬೇಕು. ಪ್ರಯಾಣಿಸುವಾಗ ಸ್ವಲ್ಪ ತಡವಾದರೂ ಕೂಡ ಸರ್ಕಾರಿ ಬಸ್ಸಿಗೆ ಕಾದುಕೊಂಡು ಸರ್ಕಾರಿ ಬಸ್ಸಿನಲ್ಲೇ ಸಂಚರಿಸುವಂಥ ವ್ಯವಸ್ಥೆಯನ್ನು ಈ ನಾಡಿನ ಸರ್ವ ನಾಗರಿಕರು ಮಾಡಿ ಸರ್ಕಾರಿ ಬಸ್ಸನ್ನು ಉಳಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತಾ 1-2 ಮಾತಿಗೆ ಅವಕಾಶವನ್ನು ಕೊಟ್ಟ ತಮ್ಮೆಲ್ಲರಿಗೂ ವಂದನೆಗಳು. ನಮಸ್ಕಾರ.